ಚಟ್ನಿಗೆಲ್ಲ ಒಗ್ಗರಣೆ ಬಿದ್ದರೆ ಚಂದ ಅಲ್ಲ? ಹೌದು, ಘಮ್ ಅಂತ ಚಟ್ನಿಗೆ ಒಗ್ಗರಣೆ ಆದ್ರೆ ಒಳ್ಳೆ. ಓಕೆ, ರೆಡಿ ಇದೆ ಗೋಬಿ ಮಂಡಿ ಚಟ್ನಿ. ರೆಡಿ ಆಗಿದೆಲ್ಲ, ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಚಟ್ನಿಯನ್ನು ಕಾಯಿ ಚಟ್ನಿ ಅಥವಾ ಕುಡು ಚಟ್ನಿ, ತಿಮರ ಚಟ್ನಿ ಎಲ್ಲ ತಿಂತೇವೆ. ಆದರೆ ಗೇರು ಕಾಯಿಯ ಈ ಥರ ಗೋಬಿ ಬಂಡಿ ಚಟ್ನಿ ಮಾಡಿದರೆ ಗಮ್ಮತ್ತು ಊಟ ಮಾಡುವಂತ ಹೇಳ್ಬೋದು. ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹಸಿಮೆಣಸು, ಉದ್ದಿನಬೇಳೆ, ಜೀರಿಗೆ ಮೆಣಸನ್ನು ಹುರಿಯಿರಿ. ನಂತರ ಗೇರುಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟು ಸಿಪ್ಪೆ ಸುಲಿದು ತಿರುಳನ್ನು ಹುಣಸೆ ಹುಳಿ, 2 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನಬೇಳೆ, ಸಾಸಿವೆ, ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಗೋಬಿ ಬಂಡಿ ಚಟ್ನಿ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.